ಸುದ್ದಿ ಸಮಗ್ರಕ್ಕೆ ಸ್ವಾಗತ. ನಾನು ರಕ್ಷಿತಾ ಆಳ್ವಾ. ಇಂದು ಅಂಗಾರಕ ಸಂಕಷ್ಟ ಚತುರ್ಥಿ ಪ್ರಯುಕ್ತ ಮಂಗಳೂರಿನ ಶರವು ಮಹಾ ಗಣಪತಿ ದೇವಸ್ಥಾನದಲ್ಲಿ ವಿಘ್ನ ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಅರ್ಪಿಸಲಾಯಿತು. ಹೂ ಮತ್ತು ದರ್ಬೆಯಿಂದ ಅಲಂಕಾರಗೊಳಿಸಿದ ವಿನಾಯಕನಿಗೆ ಆರತಿ ಬೆಳಗುವ ಮೂಲಕ ದೇವಾಲಯದಲ್ಲಿ ಅಂಗಾರಕ ಸಂಕಷ್ಟಿಯ ದಿನವನ್ನು ಆಚರಿಸಲಾಯಿತು. ಭಾರೀ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಗಣೇಶನಲ್ಲಿ ಸಂಕಷ್ಟಗಳನ್ನು ದೂರ ಮಾಡುವಂತ ಬೇಡಿಕೊಂಡರು. ದೇವಾಲಯಗಳಲ್ಲಿ ಗಂಧ ಪ್ರಸಾದ ಸ್ವೀಕಾರಕ್ಕೆ ಅನುಮತಿ ಸಿಕ್ಕ ಹಿನ್ನೆಲೆ ತುಸು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾಣಿಸಿಕೊಂಡರು. ಈ ಸಂದರ್ಭ ಶರವು ಮಹಾಗಣಪತಿ ದೇವಸ್ಥಾನದ ಆಡಳಿತ ಟ್ರಸ್ಟಿ ಹಾಗೂ ಪ್ರಧಾನ ಅರ್ಚಕರಾದ ಶರವು ರಾಘವೇಂದ್ರ ಶಾಸ್ತ್ರಿಗಳು ಮಾತನಾಡಿ, ಅಂಗಾರಕ ಷಷ್ಠಿಯ ದಿನ ದೇವರಿಗೆ ವಿಶೇಷ ಪೂಜೆಯನ್ನ ಮಾಡಿದರೆ 100 ಪಟ್ಟು ಹೆಚ್ಚು ದೇವರ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಎಲ್ಲರಿಗೂ ರಕ್ಷೆ ನೀಡಿ ಕಾಪಾಡಲಿ. ವಿಶ್ವಕ್ಕೆ ಆವರಿಸಿರುವ ಕೋವಿಡ್ ಮಾರಿ ಆದಷ್ಟು ಬೇಗ ನಿವಾರಣೆಯಾಗಲಿ ಅಂತ ಹೇಳಿದರು. ಇವತ್ತು ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಅಪರೂಪಕ್ಕೆ ಬರುವ ಸಂಕಷ್ಟ ಚೌತಿ, ಅಂಗಾರಕ ಸಂಕಷ್ಟ ಚೌತಿ. ಆ ದಿವಸ ದೇವರಿಗೆ ಪ್ರಾರ್ಥನೆ ಮಾಡಿದರೆ ಅಥವಾ ಪೂಜೆಗಳನ್ನೆಲ್ಲ ಮಾಡಿಸಿದರೆ ಯಾವಾಗಲಿಂದ 10ರಿಂದ 100 ಪಟ್ಟು ಜಾಸ್ತಿ ದೇವರ ಅನುಗ್ರಹ ಆಗ್ತದೆ ಅಂತ ಶಾಸ್ತ್ರವಚನ. ಆದ್ದರಿಂದ ಮಂಗಳೂರಿನ ಎಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ, ಹಿಂದೂ ಆಸ್ತಿಕರು ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಕಿಂಚಿತ್ತು ಕಾಣಿಕೆಯನ್ನು ದೇವರಿಗೆ ಅರ್ಪಿಸಿ ಪೂಜೆಗಳನ್ನೆಲ್ಲ ಮಾಡಿಸಿದ್ದಾರೆ. ಆ ಶರವು ಗಣಪತಿ ದೇವರು ಅವರಿಗೆಲ್ಲರಿಗೂ ರಕ್ಷೆಯನ್ನು, ಆರೋಗ್ಯ ಭಾಗ್ಯವನ್ನು, ಸುಖ ಸಂಪತ್ತು, ನೆಮ್ಮದಿಯನ್ನು, ಹಾಗೆ ವಿಶ್ವಕ್ಕೆ ಬಂದಂಥ ಆ ಮಾರಿ ರೋಗ ಆದ ಕೊರೋನಾನು ಎಲ್ಲ ನಿವಾರಣೆ ಮಾಡಿಕೊಟ್ಟು ಅದರ 2ನೇ ಅಲೆ ಬಂದಿದೆ, ಇನ್ನು 3ನೇ ಅಲೆ ಬರದ ಹಾಗೆ ನೋಡಿಕೊಂಡು. ಅಂಗಾರಿಕ ಸಂಕಷ್ಟಿಯ ವಿಶೇಷತೆ ಏನು ಅಂತಂದರೆ, ಈ ದಿನ ಸಂಕಷ್ಟಿ ವ್ರತ ಮಾಡಿದರೆ ಇಡೀ ಒಂದು ವರ್ಷ ಮಾಡಿದ 12 ತಿಂಗಳು ಮಾಡಿದ ವ್ರತದ ಫಲ ಒಂದು ದಿನದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಕೊರೋನಾದಿಂದಾಗಿ ನಮಗೆ ಯಾವ ದೇವಸ್ಥಾನಕ್ಕೂ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ಈ ಅಂಗಾರಕ ಚತುರ್ಥಿ ಆದ ಕಾರಣ ಕಷ್ಟದಲ್ಲಿ ಆದರೂ ಬಂದದ್ದು ನಾವೆಲ್ಲಿಗೆ, ದೇವರ ಅನುಗ್ರಹ ಸಿಕ್ಕಲಿ ಅಂತ. ಈ ಕೊರೋನಾ ಎಲ್ಲ ಹೋಗಲಿ, ಎಲ್ಲರಿಗೆ ಶಾಂತಿ ಸಿಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ತೇವೆ ಅಷ್ಟೇ.